ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸಿಕ್ಕಾಗ ನಾವು ಭೀಮಸೇನ ಚಿಂತನದಲ್ಲಿ ಕುಂತಿ 5 ಜನ ಮಕ್ಕಳು ಹಂಚ್ಕೊಳ್ಳಿ ಅಂತ ಹೇಳಿದ್ದು ಭಿಕ್ಷೆಯನ್ನ, ಆಮೇಲೆ ಹೆಣ್ಣು ಅಂತ ಗೊತ್ತಾಗಿ ಎಲ್ಲರೂ ನಾನ್ ಬೇಡ ಅಂತ ಎಲ್ಲರೂ ದ್ರೌಪದಿ ಕಡೆಗೆ ಕಣ್ಣಿಟ್ಟಿದ್ದನ್ನು ನೋಡಿ ಗಮನಿಸಿ ಕುಂತಿ, ನಾನು ಹೇಳ್ತಾ ಇದ್ದೇನೆ ನೀವು 5 ಜನ ಮದುವೆ ಆಗಿ ಇಂದ್ಲು, ಹಾಗೆ ಆದರೂ ಎಲ್ಲರೂ. ಅದಾದ ಮೇಲೆ ಸ್ವಲ್ಪ ದಿನ ಅಲ್ಲೇ ಏಕಚಕ್ರ ನಗರದಲ್ಲಿದ್ದು ಅಲ್ಲಿಂದ ಈ ಒಂದು ಕೌರವರ ಪಡೆ ಅವರನ್ನ ದಂಡೆತ್ತು ಬಂತು, ಆದರೂ ಅವರು ವಾಪಸ್ ಅಟ್ಟಿದ್ರು ಅವರನ್ನ. ಅದಾದ ಮೇಲೆ ಎಷ್ಟೋ ದಿನಗಳ ಕಾಲ ಧೃತರಾಷ್ಟ್ರನಿಗೆ ಗೊತ್ತಿರಲಿಲ್ಲ ದ್ರೌಪದಿಯಿಂದ ಮದುವೆ ಆದವರು ಪಾಂಡವರು ಅಂತ. ಆಮೇಲೆ ಹೇಳಿದ್ರು. ಆಗ ಅವನೇನು ಅನ್ಕೊಂಡ ಅಂದ್ರೆ ಕೌರವರ ಮನೆ ಸೊಸೆ ಆದ್ಲು ಅಂದ ತಕ್ಷಣ ನನ್ನ ಮಗ ಗೆದ್ದ ಅನ್ಕೊಂಡ. ಆಗ ವಿದುರ ಸ್ಪಷ್ಟಪಡಿಸ್ತಾನೆ, ನಿನ್ನ ಮಗ ಅಲ್ಲಪ್ಪ ಗೆದ್ದಿದ್ದು, ಕೌರವರ ಸೊಸೆ ಆಗಿದ್ ನಿಜ, ಆದ್ರೆ ನಿನ್ನ ಮಗ ಅಲ್ಲ ಗೆದ್ದಿದ್ದು, ಪಾಂಡವರು ಗೆದ್ದರು ಅಂತ. ಆಗ ಮೇಲಿನ ಸೋಗು ಹಾಕೊಂಡು ಧೃತರಾಷ್ಟ್ರ ಹಾಗಾದ್ರೆ ಇನ್ನೂ ಖುಷಿನೇ ನನಗೆ ಅಂತಾನೆ. ಅಲ್ಲಿಂದ ಮುಂದೆ ದುರ್ಯೋಧನಾದಿಗಳು ಪುನಃ ಪಾಂಡವರ ಮೇಲೆ ಎರಗಕ್ಕೆ ಅನುಮತಿಯನ್ನು ಕೇಳ್ತಾರೆ ಧೃತರಾಷ್ಟ್ರನನ್ನ. ಆಗ ವಿದುರ ಬಹಳವಾಗಿ ಬೈದು ಎಚ್ಚರಿಸ್ತಾನೆ, ಇಲ್ಲಿಯ ತನಕ ಹೋದವರು ಹಿಂದೆ ಬಂದ್ರು ನೀವೆಲ್ಲಾರುನುವೆ, ಆದ್ರೆ ಈಗ ಹೋದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ ಹಿಂತಿರುಗೋದಿಲ್ಲ, ಭೀಮ ನಿಮ್ಮೆಲ್ಲರನ್ನು ಮುಗಿಸ್ಬಿಡ್ತಾನೆ, ಮುಗದೇ ಹೋಗುತ್ತೆ ಅಂತ ತಿಳ್ಕೊ ನಿನ್ ಮಕ್ಕಳದ್ದು ಅಂತ ಧೃತರಾಷ್ಟ್ರನಿಗೆ ಎಚ್ಚರಿಸ್ತಾನೆ. ಆಗ ನಿನಗೆ ಮಕ್ಕಳು ಬೇಕು ಅಂತಿದ್ರೆ ಅವರು ಮರಳಿ ದಾಳಿ ಮಾಡದಂತೆ ಪಾಂಡವರ ಮೇಲೆ ನಿಲ್ಲಿಸು ಅಂತ ಹೇಳ್ತಾನೆ. ಧೃತರಾಷ್ಟ್ರನಿಗೂ ಭೀಮನ ಬಲ ಗೊತ್ತಿದ್ರಿಂದ ವಿದುರನ ಸಲಹೆ ಅವನು ಒಪ್ತಾನೆ. ಎಷ್ಟೇ ಅವನು ಹೇಟ್ ಮಾಡ್ತಾ ಇದ್ರು ವಿದುರನ್ನ ಅವನು ಅಥವಾ ಸಂಜಯನ್ನ, ಇಬ್ರು ಬಾಲ್ಯದ ಸ್ನೇಹಿತರು ಹಾಗೂ ಕಸಿನ್ಸ್ ಆಗಿದ್ರು ವಿದುರ ಮತ್ತೆ ಧೃತರಾಷ್ಟ್ರ. ಆದ್ರೂ ಅವ್ರನ್ನ ಹೇಟ್ ಮಾಡ್ತಾ ಇದ್ದ, ಆದ್ರೂ ಅವ್ರ ಮಾತನ್ನು ಕೇಳ್ತಿದ್ದ. ಯಾಕಂದ್ರೆ ಅವ್ರು ಮಾತಾಡ್ತಾ ಇದ್ದು ನೀವು ಎಚ್ಚರಿಸೋದಕ್ಕಾದ್ರೂ ಕೂಡ ಅವನಿಗೂ ಇವ್ರದ್ದು ಸರಿ ಅನ್ನೋದು ಕಾಣ್ತಾ ಇತ್ತು. ಹಾಗಿರೋವಾಗ ಅವರನ್ನ ಒಪ್ಪಿ ಅವ್ರ ಮಾತನ್ನ ದಾಳಿ ಮಾಡದಂತೆ ನಿಲ್ಲಿಸು ಅಂದಾಗ ಧೃತರಾಷ್ಟ್ರನಿಗೂ ಗೊತ್ತಿದ್ರಿಂದ ಪಾಂಡವರ ತಂಟೆಗೆ ಹೋಗ್ಬೇಡಿ ಸ್ವಲ್ಪ ದಿನ ಅಂತ ಹೇಳ್ತಾನೆ. ಅಲ್ಲಿಂದ ಪಾಂಡವರು ಹಸ್ತಿನಪುರಕ್ಕೆ ಕರ್ಕೊಂಡು ಬರುವಂತೆ ಕೂಡ ಹೇಳ್ತಾನೆ. ವಿದುರನನ್ನೇ ಕಳಿಸ್ತಾನೆ, ನೀನೇ ಹೋಗಿ ಕರ್ಕೊಂಬಪ್ಪ ಅಂತ. ವಿದುರ ಪಾಂಡವರನ್ನು ದ್ರೌಪದಿಯೊಂದಿಗೆ ಕರೆತಲು ಹೋದಾಗ ಅಲ್ಲಿ ಪುನಃ ಕೃಷ್ಣ ಬಂದಿರ್ತಾನೆ. ವಿದುರನ ಜೊತೆ ಪಾಂಚಾಲದಿಂದ ಪಾಂಡವರು ಹಸ್ತಿನಪುರಕ್ಕೆ ಬರ್ತಾರೆ. ಅಲ್ಲಿಗೆ ದ್ರೌಪದಿಯ ಒಂದು ಸೌಂದರ್ಯ ಅಂದವನ್ನು ಕೇಳಿ ಕುಂತಿಗೆ ಗಾಂಧಾರಿಗೆ ಹೇಳ್ತಾಳೆ, ಹೀಗಿದ್ದಾಳೆ ಇವಳು ಅಂತ ಹೇಳಿ. ಅವಳನ್ನ ದುರ್ಯೋಧನನಿಂದ ದೂರು ಬಿಡು ಅಂತ ಗಾಂಧಾರಿ ಒಬ್ಬ ಧೀರ ಮಹಿಳೆ. ಒಂದೊಂದು ಪಾತ್ರಗಳು ಮಹಾಭಾರತದಲ್ಲಿ ಅದ್ಭುತವಾದ ಪಾತ್ರಗಳು ನೋಡಿ. ತಾಯಿ ಹೇಳ್ತಾ ಇರೋದು ಕುಂತಿಗೆ, ಗಾಂಧಾರಿ ಹೇಳ್ತಿರೋದು ಅಂತ ಸುಂದರಿ ಚೆಲುವೆ ಅಂತ ಹೇಳ್ತಾ ಇದ್ದೀಯ ನೀನು, ಎಲ್ರೂ ಹೇಳ್ತಾ ಇದ್ದಾರೆ ನನ್ನ ಮಗ ದುರ್ಯೋಧನನಿಂದ ದೂರು ಬಿಡು ದ್ರೌಪದಿಯನ್ನ ಅಂತ ಹೇಳ್ತಾಳೆ. ನನ್ನ ಮಗನ ದುರ್ಬುದ್ಧಿ ನನಗೆ ಗೊತ್ತಿದೆ, ಗಾಂಧಾರಿ ಆಗಿದ್ದ ಅಂತ ಅಂದ್ರೆ ವಿವೇಕ ಧೃತರಾಷ್ಟ್ರನಿಗೆ ಇದ್ದಿದ್ದಿದ್ರೆ ಗಾಂಧಾರಿಗಿರುವಂಥದ್ದು ಮಹಾಭಾರತದ ಕುರುಕ್ಷೇತ್ರವೇ ನಡೀತಾ ಇರಲಿಲ್ಲ. ಅನಂತರ ಧೃತರಾಷ್ಟ್ರ ಇಂದ್ರಪ್ರಸ್ಥ ಅಂದ್ರೆ ಈಗಿನ ದಿಲ್ಲಿ ಏನಾಗುತ್ತೆ, ಅಲ್ಲಿ ರಾಜನನ್ನಾಗಿ ಧರ್ಮರಾಜನನ್ನು ನಿಯಮಗೊಳಿಸ್ತಾನೆ, ಹಸ್ತಿನಪುರಕ್ಕೆ ದುರ್ಯೋಧನನನ್ನ ರಾಜನನ್ನಾಗಿ ಮಾಡ್ತಾನೆ. ಹಾಗಿರುವಾಗ ಅಲ್ಲಿಂದ ಕೃಷ್ಣ ಮತ್ತೆ ವೇದವ್ಯಾಸರು ದ್ರೌಪದಿ ಮತ್ತು ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂರಿಸಿ ಪಟ್ಟಾಭಿಷೇಕ ಮಾಡ್ತಾರೆ. ದ್ರೌಪದಿ ಭೀಮನನ್ನ ಕುಳ್ಳಿರಿಸಿ ಯಾವ ರಾಜ ಪದವಿಗೆ ಪಟ್ಟಾಭಿಷೇಕ ಮಾಡಿದ್ರು ಅಂತ ನೋಡಿದಾಗ ಅಲ್ಲೇ ಒಂದು ಇದಾಗೈತೆ, ನೀನು ಅಶ್ವಮೇಧವನ್ನ ಮಾಡು ಮತ್ತು ರಾಜಸೂಯ ಮುಂತಾದ ಯಾಗಗಳನ್ನ ಮಾಡು, ಸುಖದಿಂದ ಇರೋದಾದ ಮೇಲೆ ಅಂತ ವೇದವ್ಯಾಸರು ಹರಿಸ್ತಾರೆ. ಅಲ್ಲಿಂದ ನಾರದರು ಬಂದು ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ದ್ರೌಪದಿಯೊಂದಿಗೆ ದಾಂಪತ್ಯ ಜೀವನ ಪರ್ಯಾಯ ಅಂತ ಹೇಳ್ತಾರೆ, ಸಲಹೆ ಮಾಡ್ತಾರೆ. ಅದರಂತೆ ಅನಂತರದ 20 ವರ್ಷಗಳಲ್ಲಿ ದ್ರೌಪದಿಯಿಂದ 5 ಜನ ಮಕ್ಕಳಾಗ್ತಾರೆ. ಅವರು ವಿಶ್ವೇ ದೇವತೆಗಳ ಅವತಾರ ಮತ್ತು 5 ಜನ ಗಂಧರ್ವರಿಂದ ಆವಿಷ್ಟರಾದಂಥವ್ರು ಅವರು ಅಂತ. ಧರ್ಮರಾಜನಿಂದ ಹುಟ್ಟಿದವನು ಪ್ರತಿವಿಂಧ್ಯ, ಭೀಮನ ಮಗ ಶ್ರುತಸೋಮ, ಎಲ್ಲ ಈಗಿನ ಪಾಠ ಶ್ರುತಸೋಮ ಅಂತಿದೆ, ಶ್ರುತ ಅಲ್ಲ ಅದು ಸುತ, ಅದು ಮಗ ಶ್ರುತಸೋಮ. ಅರ್ಜುನನ ಮಗ ಶ್ರುತಕೀರ್ತಿ, ಇಲ್ಲಿ ಶ್ರೂ ಬರುತ್ತೆ, ಶ್ರುತಕೀರ್ತಿ. ನಕುಲ ಸಹದೇವರಿಂದ ಶತಾನೀಕ ಮತ್ತು ಶ್ರುತಕರ್ಮ. ಹೀಗೆ ಪಂಚಕನ್ಯೆಯಾದ ದ್ರೌಪದಿ ವೀರಕುಮಾರರ ಮಾತೆಯಾಗ್ತಾಳೆ. ಇದು ಆದಿಪರ್ವದಲ್ಲಿ ಬರುವಂಥ ಭೀಮನ ಇತಿಹಾಸ ಇದು. ಇಲ್ಲಿಗೆ ಆದಿಪರ್ವದಲ್ಲಿ ಭೀಮ ಅಷ್ಟೂ ಪರ್ವಗಳಲ್ಲಿ 18ರಲ್ಲಿ 16 ಪರ್ವ 17 ಪರ್ವದಲ್ಲೂ ಇದ್ದಾನೆ ಭೀಮಸೇನನ ಪಾತ್ರ. ಇಲ್ಲಿ ಆದಿಪರ್ವದ ಒಂದು ಭೀಮನ ಇತಿಹಾಸ ಮುಗಿಯುತ್ತೆ. ಮುಂದೆ ಮಯನಿಂದ ಭೀಮನಿಗೆ ಗದೆ ಬರುತ್ತೆ.
ಅದ್ಯಾವ ತರ ಅನ್ನೋದನ್ನ ನೋಡ್ತಾ ಹೋಗೋಣ. ವಿರಾಟ ಪರ್ವ ಮತ್ತೆ ಉದ್ಯೋಗ ಪರ್ವ ಮಹಾಭಾರತದಲ್ಲೇ ಸಾರಭೂತವಾದಂತಹ ಪರ್ವಗಳು ಅಂತ ವ್ಯಾಸರೇ ಹೇಳ್ತಾರೆ. ಇದನ್ನ ಮೇಲ್ನೋಟಕ್ಕೆ ವಿಚಿತ್ರವೆನಿಸಿದ್ರು ಕೂಡ ವಿರಾಟ ಪರ್ವ ಚಿಕ್ಕ ಪರ್ವವಾದ್ರೂ ಮತ್ತು ಎಲ್ಲಾ ಪರ್ವಗಳಲ್ಲೂ ಕೂಡ ಭೀಮನ ಉಲ್ಲೇಖ ಬಗ್ಗೆ ಬಂದಿದ್ರೂ ಕೂಡ ವಿರಾಟ ಪರ್ವ ಕೇವಲ ಭೀಮನ ಅಚಿಂತ್ಯ ಮಹಿಮೆಯನ್ನು ಹೇಳುವಂತ ಪರ್ವವೇ ಆಗಿರೋದ್ರಿಂದ ಅದರ ಬಗ್ಗೆ ಬಹಳಷ್ಟು ಅನುಸಂಧಾನ ಮಾಡಬೇಕಾಗಿದೆ. ಕೃಷ್ಣ ಸಂಧಾನಕ್ಕೆ ಬಂದ ರಾಜಸಭೆಯಲ್ಲಿ ಅತ್ಯದ್ಭುತ ಮಾತುಗಳನ್ನಾಡಿ ರೋಚಕ ಒಂದು ಪರ್ವ ಇದು ಉದ್ಯೋಗ ಪರ್ವ. ಹೀಗೆ ವಿರಾಟ ಪರ್ವ ಮತ್ತೆ ಉದ್ಯೋಗ ಪರ್ವ ಎಷ್ಟೋ ಜನ ಹೇಳ್ತಾರೆ ಇದೆರಡನ್ನು ಓದಿದ್ರೆ ಇಡೀ ಮಹಾಭಾರತವನ್ನು ಅರ್ಥ ಮಾಡ್ಕೊಂಡ್ರೆ ಏನ್ ಪುಣ್ಯ ಪ್ರಾಪ್ತಿ ಆಗುತ್ತೋ ಅದಿಲ್ಲ ಆಗತ್ತೆ ಅಂತ. ಹೀಗೆ ವಿಶಿಷ್ಟವಾಗಿ ಪರದೇವತೆ ಮತ್ತು ಪರಮ ಗುರುವಿನ ಮಹಿಮೆಯನ್ನ ಹೇಳುವಂತ ಪರ್ವಗಳು ಅಂತಲೇ ಹೇಳುವಂಥದ್ದಿದು. ಸಭಾ ಪರ್ವ, ಭೀಷ್ಮ ಪರ್ವ, ಶಾಂತಿ ಪರ್ವ ಮತ್ತೆ ಅನುಶಾಸನ ಪರ್ವ ಮುಂತಾದ ಹೃದಯ ಸ್ಪರ್ಶಿಯಾದಂತಹ ಪರ್ವಗಳಿದ್ರೂ ಕೂಡ ಈ ಎರಡು ಪರ್ವಗಳನ್ನೇ ಸಾರಭೂತವಾದ ಪರ್ವಗಳು ಅಂತ ಹೆಸರಿಸಿದವರು ಶಾಸ್ತ್ರಕಾರರು. ಯಾವುದೋ ವಿರಾಟ ಪರ್ವ ಮತ್ತೆ ಇದು ಸಂಧಾನಕ್ಕೆ ಬರ್ತಾನೆ, ಅಲ್ಲಿಂದ ಈ ಒಂದು ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವ. ಹಾಗಿರುವಾಗ ವೃಷಭನ ಮಗ ಭರತನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರಾಗತ್ತೆ, ಅದೆಲ್ಲರಿಗೂ ಗೊತ್ತಿದೆ, ನಾವು ಅದನ್ನು ನೋಡ್ತಲೇ ಇದ್ದೇವೆ. ದುಷ್ಯಂತನ ಮಗ ಭರತನಿಂದ ಕುರುವಂಶಕ್ಕೆ ಭರತವಂಶ ಅಂತ ಹೆಸರಾಗತ್ತೆ. ವೃಷಭನ ಮಗ ಭರತ ಮುಂದೆ ಅವನೇ ಜಡಭರತನಾಗಿ ಒಂದು ಮುಕ್ತಿಗೆ ಹೋದ ಅಂತ ಮಹಾಚೇತನ ಅದು. ಆದರೆ ಭಗವಂತನಲ್ಲಿ ಎಲ್ರಿಗಿಂತ ಹೆಚ್ಚು ಭಕ್ತಿಯನ್ನು ಮಾಡಿದವ ವಾಯುದೇವ ನಿಜವಾದ ಭರತ. ಅಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಭರಿತವಾದಂಥ ಅವತಾರಗಳು. ಐತರೇಯ ಉಪನಿಷತ್ತು ವಾಯುರ್ವಾದ ಭರತಃ ಅಂತ ಹೇಳುತ್ತೆ. ಅದರಿಂದ ಭೀಮಸೇನನು ಭರತನೇ, ಆದರೆ ಹೆಸರಿಗೆ ತಕ್ಕಂತೆ ನಿಜವಾದ ಭರತ ಭೀಮಸೇನನೇ ಆಗ್ಬೇಕಿತ್ತು, ಆದರೆ ಭೀಮಸೇನನು ಭರತನೇ ಅಂತ ನೋಡ್ಬೇಕು ನಾವು. ಆಗ ಅವನು ಈ ಒಂದು ವಂಶದಲ್ಲಿ ಹುಟ್ಟಿದ್ರಿಂದ ಅದರಿಂದಲೂ ಕೂಡ ಅವನಿಗೆ ಭರತ ವಂಶ ಆಯ್ತು ಅಂತ ಹೇಳ್ತಾರೆ. ಅವನ ಒಂದು ಯಶೋಗಾಥೆಯ ಒಂದು ಮಹಾಭಾರತವಾಯಿತು. ಅದೇನೇವೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ತೆರಳಿ ರಾಜ್ಯವನ್ನು ಕಟ್ತಾರೆ. ಅವರು ಹೋದಾಗ ಅದು ಜನವತಿ ಇಲ್ಲದಂತ ಒಂದು ಕಾಡು ಮೇಡಾಗಿರುತ್ತೆ. ಸುಮ್ಮನೆ ಹೆಸರಿಗೊಂದು ರಾಜ್ಯ ಅಂತ ಹೇಳಿ ಅವನಿಗೆ ಅಲ್ಲಿ ಪಟ್ಟವನ್ನ ಕಟ್ಟಿರ್ತಾನೆ ಧೃತರಾಷ್ಟ್ರ. ಸಮೃದ್ಧವಾದ ಕೃಷಿಭರಿತವಾದ ನಾಗರಿಕತೆ ಇರುವ ಭಾಗ ತನ್ನ ಮಗನಿಗೆ ಕೊಟ್ಟುಬಿಟ್ಟು ಗುಡ್ಡಗಾಡು ಇರುವಂತ ಅನಾಗರಿಕ ಪ್ರದೇಶವನ್ನ ಮತ್ತೆ ಅಲ್ಲಿ ಟ್ರೈಬಲ್ಸ್ ಇದ್ದಂತ ಪ್ರದೇಶವನ್ನ ಪಾಂಡವರಿಗೆ ಕೊಟ್ಟು ಹೀಗೆ ಒಂದು ಅನ್ಯಾಯವನ್ನ ಮಾಡಿರ್ತಾನೆ ಧೃತರಾಷ್ಟ್ರ ಹಂಚಿಕೆ ಮಾಡುವಾಗ. ಆದರೆ ಕೃಷ್ಣ ಅದನ್ನ ಕಾಂಡವ ವನವನ್ನ ದಹನ ಮಾಡಿಸಿ ಅಲ್ಲಿ ಅಲ್ಲಿ ಜನವಸತಿಗಾಗಿ ಏರ್ಪಾಟನ್ನು ಮಾಡಿಕೊಡ್ತಾನೆ ಅರ್ಜುನನಿಂದ. ದಕ್ಷಿಣ ಭಾರತದಲ್ಲಿ ಈಗ ಹೆಚ್ಚಾಗಿ ಕಾಡೇ ಇತ್ತು ಕೂಡ. ಹಾಗಾಗಿ ಪಾಂಡ್ಯ ದೇಶ, ಈಗಿನ ತಮಿಳುನಾಡು ಅಂತ ಏನ್ ಕರೀತಾರೆ, ಅದನ್ನ ಇಲ್ಲಿದ್ದ ಒಂದು ಅರಸೊತ್ತಿಗೆ. ಅದು ಸ್ವಲ್ಪ ಮಟ್ಟಿಗೆ ಆಂಧ್ರ ಕರ್ನಾಟಕದಲ್ಲೂ ಜನವಸತಿ ಇತ್ತು. ಕೃಷ್ಣನ ವಿರುದ್ಧ ಜಟ್ಟಿ ಕಾಳಗ ಮಾಡಿದ ಚಾಣೂರ ಆಂಧ್ರ ಪ್ರದೇಶದವನು ಅಂತ ಚಾಣೂರಾಂಧ್ರ ನಿಸೂದನಃ ಅಂತ ಒಂದು ಮಹಾಭಾರತ ಹೇಳುತ್ತೆ. ಆಗ ಹೆಸರಿಟ್ಕೊಂಡಿದ್ದವಂಥವ್ರೆಲ್ಲರೂ ಆಂಧ್ರ ಪ್ರದೇಶದವರು ಅಂತ. ಅದು ಕಾಲು ಭಾಗ ಬೇಸಾಯದ ಭೂಮಿ, ಕಾಲು ಭಾಗ ಕಾಡು, ಕಾಲು ಭಾಗ ಹುಲ್ಲುಗಾವಲು ಮತ್ತು ಕಾಲು ಭಾಗ ಜನವಸತಿ, ಇಷ್ಟೇ ಇದ್ದಂಥದ್ದು ಪ್ರದೇಶ ಅದು. ಈ ಒಂದು ಪ್ರಾಚೀನರ ಗ್ರಾಮಾವಸ್ಥೆ ಇದು. ಒಂದು ಪ್ರಕೃತಿಯ ಜೊತೆಗೆ ಹೊಂದಾಣಿಕೆಯಿಂದ ಬದುಕುತ್ತಿದ್ದ ಕಾಲ ಅದು ಅವಾಗಿದ್ದಿದ್ದು. ಆಗಿನ್ನು ವಿಕೃತ ನಾಗರಿಕತೆ ಇನ್ನೂ ಬೆಳೆದಿರಲಿಲ್ಲ ಅಥವಾ ಕಾಲಿಟ್ಟಿರಲಿಲ್ಲ. ಇಂಥ ರಾಜಕೀಯ ವ್ಯವಸ್ಥೆಯೂ ಆಗಿರಲಿಲ್ಲ. ಕೃಷ್ಣ ಮಯನಿಂದ ಅದ್ಭುತವಾದಂಥ ನಗರವನ್ನ ಅಲ್ಲಿ ನಿರ್ಮಾಣ ಮಾಡಿಸಿ ರಾಜಸಭೆಯನ್ನು ನಿರ್ಮಾಣ ಮಾಡಿಸ್ತಾನೆ. ಇದೇ ಮಹಾಭಾರತಕ್ಕೆ ಎಲ್ಲದರಿಂದ ಶುರುವಾಗುವಂತಹ ನಾಂದಿ ಕುರುಕ್ಷೇತ್ರಕ್ಕೆ. ಆ ಮಯ ಮಾಡಿದ ರಾಜಸಭೆಯನ್ನ ಅರಮನೆಯನ್ನ ದೇವತೆಗಳು ಬಂದು ನೋಡ್ಕೊಂಡು ಅಬ್ಬಬ್ಬ ಈ ತರ ಒಂದು ಮನೆ ಅಥವಾ ಅರಮನೆ ರಾಜಸಭೆ ದೇವಲೋಕದಲ್ಲೂ ಇಲ್ವಲ್ಲ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಕಾಂಡವ ವನವನ್ನು ಸುಟ್ಟಾಗ ಕೃಷ್ಣ ಕರುಣೆಯಿಂದ ಬದುಕಿ ಉಳಿದ ಮಯ ತನ್ನಿಂದ ಪ್ರತ್ಯುಪಕಾರ ಸೇವಿಸಬೇಕು ಅಂತ ಕೇಳಿದಾಗ ಹೀಗೆ ಈ ಒಂದು ರಾಜ್ಯಸಭೆ ಮತ್ತೆ ಒಂದು ಅರಮನೆಯನ್ನ ಕಟ್ಕೊಡು ಅಂತ ಹೇಳಿದಾಗ ಧರ್ಮರಾಜ ಕೃಷ್ಣನ ಅಭಿಪ್ರಾಯವನ್ನೇ ನನ್ನ ಅಭಿಪ್ರಾಯ ಅಂತ ಹೇಳಿ ಒಪ್ಕೋತಾನೆ ಅದಕ್ಕೆ. ಹಾಗೆ ಆಗಾದಾಗ ರಾಜಸಭೆಯನ್ನು ನಿರ್ಮಿಸ್ತಾನೆ ಮಯ. ಕೃಷ್ಣನ ಮುಖಾಂತರ ಆದಂಥದ್ದು. ಕೃಷ್ಣನ ಅಭಿಪ್ರಾಯದಂತೆ ಮಯ ಪಾಂಡವರಿಗೆ ಭವ್ಯವಾದಂಥ ಅರಮನೆ ಕಟ್ಕೊಡ್ತಾನೆ. ಮಯಸಭೆ ಅಂತಲೇ ಅದಕ್ಕೆ ಹೆಸರು ಮಹಾಭಾರತದಲ್ಲಿ. ಮಯನ ಮಾಯೆ ದುರ್ಯೋಧನನ ಕಣ್ಣು ಕಟ್ಟಿಸಿ ಬಿಡುತ್ತೆ ಅವನು ಬಂದಾಗಲ್ಲಿ. ಇದು ಅಸುರರ ಶಿಲ್ಪಿಯಿಂದ ನಿರ್ಮಾಣಗೊಂಡು ಅಸುರರಿಗೆ ಮೋಸ ಮಾಡಿದಂಥ ಅರಮನೆ. ಅಂಥ ದೊಡ್ಡ ಅರಮನೆ ಇದು. ಅಂಥ ವಿಚಿತ್ರವಾದ ವೈಭವವಾದಂಥ ಅರಮನೆ. ಒಂದು ವೃಷಪರ್ವ ರಾಜ ಶತ್ರುಗಳನ್ನು ಗೆದ್ದು ಗಳಿಸಿದ ಹಣವನ್ನೆಲ್ಲ ಹಿಮಾಲಯದಲ್ಲಿ ಹೂತಿಟ್ಟಿದ್ದ. ಅದು ಬಿಂದು ಸರಸ್ಸಿನ ಹತ್ತಿರ. ಅಲ್ಲಿ ಇದು ಪಾಂಡವರ ಅರಮನೆ ಕಟ್ಟೋದಕ್ಕೆ ಆ ದುಡ್ಡು ಸಹಾಯವಾಗುತ್ತೆ. ಇಲ್ಲಿ ಮುಂದೊಂದು ದಿನ
ಆಪತ್ಕಾಲದಲ್ಲಿ ವಂಶದವರಾಗ್ಲಿ ಎಂದು ಹೇಳಿ ಹೂತಿಡುತ್ತಿದ್ದಂತ ಇದ್ರು, ನಮ್ಮ ವಂಶದವ್ರಿಗೆ ಮುಂದೆ ಯಾರಿಗಾರು ಆಗ್ಲಿ ಅಂತೇಳಿ. ಅದರಿಂದ ಆ ಹಣವನ್ನ ತಗೊಂಡು ಬಂದು ಅದಕ್ಕೆ ಸರ್ಪಕಾವಲು ಇಡ್ತಾ ಇದ್ರು. ಅದನ್ನು ತಂದು ಮಾಡದಂಥದ್ದಿದು. ಈ ನಿಧಿಯ ರಹಸ್ಯ ಅಸುರ ಶಿಲ್ಪಿ ಮಯನಿಗೆ ಗೊತ್ತಿದ್ರಿಂದ ಅಲ್ಲಿ ಇನ್ನೊಂದು ಕೆಲಸ ಇತ್ತು. ಹಾಗಾಗಿ ಇಷ್ಟರ ತನಕ ನಾವು ಗದೆ ಇಲ್ಲದೆ ಭೀಮನನ್ನು ಕಂಡದ್ದಾಯ್ತು. ಈಗ ಮಯ ಹೇಳ್ತಾನೆ, ಅಲ್ಲಿ ಭೀಮನಿಗೆ ತಕ್ಕುದಾದ ಗದೆ ಇದೆ. ಎಲ್ಲಿ? ಆ ಒಂದು ಜಾಗ ಬಚ್ಚಿಟ್ಟಿರುವಂತ ಹಿಮಾಲಯದ ಪರ್ವತದ ಕಡೆಯಲ್ಲಿ, ಗುಡ್ಡಗಾಡಲ್ಲಿ. ಅದನ್ನ ತರ್ತೀನಿ ಅಂತ ಹೇಳಿ ಆಗ ಅವನು ಅಲ್ಲಿ ಭೀಮನಿಗೆ ತಕ್ಕುದಾದ ಗದೆಯನ್ನು ಅದನ್ನು ತಂದು ಭೀಮನಿಗೆ ಒಪ್ಪಿಸ್ತಾನೆ. ಅಸುರರನ್ನೇ ಉಪಯೋಗಿಸಿ ಅಸುರರನ್ನು ನಾಶಪಡಿಸುವುದು ಕೃಷ್ಣನ ಸಂಕಲ್ಪ. ಅದರಿಂದ ಈ ತರ ಒಂದು ಆ ಕೆಲಸ ಆಗತ್ತಲ್ಲಿ. ಮಹಾಭಾರತದಲ್ಲಿ ಮಯನ ಪಾತ್ರ ಇಷ್ಟೇನೇವೆ. ಅವನ ಅರಮನೆಯನ್ನ ಮಾಡ್ಕೊಡ್ತಾನೆ, ಅಲ್ಲಿ ಬಚ್ಚಿಟ್ಟಿದ್ದಂತ ಹಣವನ್ನು ತಂದು ಕೊಡ್ತಾನೆ. ಹಾಗೆ ಭೀಮಸೇನಿಗೆ ಅವನಿಂದ ಗದೆ ಪ್ರಾಪ್ತಿಯಾಗತ್ತೆ. ಮುಂದೆ ಈ ಗದೆ ಭೀಮನ ಮುಖ್ಯ ಆಯುಧವಾಗಿ ಹೋಗುತ್ತೆ. ಗದೆಯಿಂದ ದುಷ್ಟರಿಗೆ ಭಯಂಕರನಾದ ಭೀಮ ಸಜ್ಜನರಿಗೆ ಅಭಯಂಕರನಾಗ್ತಾನೆ. ಧ್ಯಾಯೇತ್ ಗದಾ ಭಯಂಕರ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟ ತನುಮುನ್ನತ ಶರ್ಮಶಕ್ತಿಂ ಅಂತ ಮಹಾಭಾರತದ ಶ್ಲೋಕ ಹೇಳುತ್ತೆ. ಇನ್ನು ಮುಂದೆ ಭೀಮನಿಂದ ಮತ್ತೆ ಅರ್ಜುನನಿಂದ ಕೃಷ್ಣ ರಾಜಸೂಯ ಯಾಗವನ್ನು ಮಾಡೋದು. ಅದರಲ್ಲಿ ಮುಖ್ಯವಾದಂಥದ್ದು ಭೀಮಸೇನನ ಪಾತ್ರ. ಇಲ್ಲಿಂದ ಮುಂದೆ ಭೀಮ ಬರೋದು ಜರಾಸಂಧನ ವಧೆ ಪರ್ವದಲ್ಲಿ. ಮೊದಲು ಏಕಚಕ್ರ ನಗರದಲ್ಲಿ ಬಕನ ವಧೆ ಆಯಿತು, ಅದಕ್ಕೂ ಮುಂಚೆ ಹಿಡಿಂಬನ ವಧೆ ಆಯಿತು ಹಿಡಿಂಬ ವನದಲ್ಲಿ. ಅನಂತರ ಈಗ ಜರಾಸಂಧ ವಧೆ, ಅನಂತರ ಬಕನ ಸಹೋದರ ಕಿರ್ಮೀರನ ವಧೆ ಆಗತ್ತೆ. ಇದಾದ ಮೇಲೆ ಇವು ಭೀಮಸೇನನ ಮಹಾಕಾರ್ಯಗಳು. ಯಾಕಂದ್ರೆ ನಾನು ಜರಾಸಂಧನ ಬಗ್ಗೆ ಹೇಳ್ತಲೇ ಇರ್ತೀನಿ, ಅದನ್ನ ನೋಡೋಣಂತ ಏನು ಅಂತ ಹೇಳಿ. ಇನ್ನೊಬ್ಬರು ಮಾಡಲಾಗದೇ ಇರುವಂತ ಅದ್ಭುತವಾದ ಸಾಹಸವನ್ನ ಭೀಮ ಮಾಡುವಂಥದ್ದು. 3 ಲೋಕಕಂಟಕರನ್ನ ಕಿತ್ತೆಸೆದು ದೇಶದ ಜನ ಹಾಯಾಗಿ ಬದುಕುವಂತೆ ಮಾಡಿದ ಮಹಾಪುಣ್ಯ ಕಾರ್ಯ. ಅದರಲ್ಲಿ 4ನೇ ಮೊದಲನೇ ಕೊಂದಂಥವನು ಹಿಡಿಂಬ, ಅವನು ಒಬ್ಬ ಮ್ಯಾನೀಟರು. ಇದರಲ್ಲಿ 2 ಮ್ಯಾನೀಟರ್ಸು, ಮತ್ತೆ ಚಾನೂರ ಒಬ್ಬ, ಕಿರ್ಮೀರ ಒಬ್ಬ, ಇನ್ನೊಬ್ಬ ಮತ್ತೆ ಜರಾಸಂಧ. ಅವನು ಏನು ರಾಕ್ಷಸನಿಗೆ ಕಡಿಮೆ ಆಗಿರಲಿಲ್ಲ. ಧರ್ಮರಾಜ ಇಂದ್ರಪ್ರಸ್ಥದಲ್ಲಿ ಸಾಮ್ರಾಜ್ಯ ನಡೆಸ್ತಿದ್ದಾಗ ಒಮ್ಮೆ ನಾರದರು ಬಂದು, ದೇವಲೋಕದಲ್ಲಿ ನಿನ್ನ ತಂದೆಯನ್ನ ನಾನು ನೋಡಿದೆ, ನಿನ್ನ ತಂದೆ ಸ್ಥಾನ ಪಡೆಯುವುದಕ್ಕಾಗಿ ರಾಜಸೂಯ ಯಾಗ ಮಾಡಬೇಕು ದೇವಲೋಕದಲ್ಲಿ ಪಡೆಯೋದಕ್ಕೆ, ಅವನು ದೇವಲೋಕದಲ್ಲಿ ಸ್ಥಾನವಿಲ್ದಿರ ಸ್ಥಾನಭ್ರಷ್ಟನಾಗಿದ್ದಾನೆ ಅಂತ ಹೇಳಿದಾಗ, ಇದು ಬಹಳ ದೊಡ್ಡ ಹೊಣೆಗಾರಿಕೆ, ನಾನು ಮಾಡಬೇಕು ಅಂತ ಕೃಷ್ಣನ ಮಾರ್ಗದರ್ಶನವಿಲ್ಲದೆ ನಾನು ಮಾಡೋಕ್ಕಾಗಲ್ಲ ಅಂತ ಕೃಷ್ಣನನ್ನು ಕರೀತಾನೆ. ಕರೆದು ಇಂದ್ರಸೇನನೆಂಬ ಒಬ್ಬ ದೂತನನ್ನ ಧರ್ಮರಾಜ ಕಳಿಸ್ತಾನೆ. ಇದೇ ಸಂದರ್ಭದಲ್ಲಿ ದ್ವಾರಕೆಯಲ್ಲಿ ಜರಾಸಂಧ ಸೆರೆಗೆ ಸಿಕ್ಕಿ ಹಾಕೊಂಡಂತ ರಾಜ್ಕುಮಾರರ ತಂದೆ ಎಲ್ಲರೂ ಕೂಡ ಸೇರಿ ಒಬ್ಬ ದೂತನನ್ನ ಕಳಿಸಿದ್ದಾರೆ ಕೃಷ್ಣನ ಕಡೆಗೆ. ಅವರಿಗೆ ಗೊತ್ತಿತ್ತು ರಾಜ್ಕುಮಾರರ ಬಿಡುಗೆ ಕೃಷ್ಣನಿಂದ ಮಾತ್ರವೇ ಸಾಧ್ಯ ಅಂತ. 22,800 ಜನ ರಾಜ್ಕುಮಾರರನ್ನ ಸೆರೆ ಹಿಡಿದಿರ್ತಾನೆ ಜರಾಸಂಧ, ನೆನಪಿರಬೇಕು. ಇನ್ನೊಂದು ಅದು 86% ಆಫ್ ದಿ ರಾಜ್ಕುಮಾರರು ಅವನ ಹತ್ರ ಇರ್ತಾರೆ. ಇನ್ನೊಂದು 10-15% ಹಿಡಿದು ಎಲ್ಲರನ್ನು ಒಟ್ಟಿಗೆ ನರಮೇಧ ಮಾಡಿ ಇಡೀ ಇದಕ್ಕೆ ಪ್ರಪಂಚಕ್ಕೆ ಅವನು ಸಾಮ್ರಾಟ ಆಗಬೇಕು ಅಂತ ಹೊರಟಿರ್ತಾನೆ. ಆ ಸಂದರ್ಭದಲ್ಲೇ ನಾರದರು ಬಂದು ಪ್ರಾರ್ಥಿಸ್ತಾರೆ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಕೃಷ್ಣ ಧರ್ಮರಾಜನಿಂದ ಕರೆ ಬಂದಿದೆ. ಕೃಷ್ಣ ನೇರ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಧರ್ಮರಾಜ ರಾಜಸೂಯದ ಪ್ರಸ್ತಾವವನ್ನು ಮಾಡ್ತಾನೆ. ಮೊದಲು ಕೃಷ್ಣ ಧರ್ಮರಾಜನನ್ನು ಹೆದರಿಸಿ ಅವನಿಗೆ ಒಳಗೆ ಪುಕ್ಕಲನ್ನ ಹೋಗುವಂತೆ ಮಾಡ್ತಾನೆ. ಹೌದಪ್ಪ, ಮಾಡಬೇಕು, ರಾಜಸೂಯಾಗ ಮಾಡ್ಬೋದು, ಆದ್ರೆ ಜರಾಸಂಧ ಒಬ್ಬ ಇದ್ದಾನಲ್ಲ, ಅವನಿಂದ ಕಪ್ಪವನ್ನ ಪಡೆಯಕ್ಕಾಗಲ್ಲ ನಿನ್ ಕೈಲಿ. ನಾನೇ ಅವನ ಹತ್ರ 18 ಬಾರಿ ಓಡ್ ಹೋಗಿದ್ದೀನಿ, ಇನ್ನು ಯೋಚನೆ ಮಾಡಿದ್ರು ಮಾಡ್ಬೋದು ನೀವು ಅಂತ ಹೇಳ್ತಾನೆ. ಆಗ ಧರ್ಮರಾಜನ ಹೆದರಿಕೆಯಾಗಿ, ಬೇಡ, ಇದು ಈ ತರ ಕೃಷ್ಣನೇ ಹೆದರಿ ಬೇಡ ಅಂತ ಬಿಟ್ಟ ಮೇಲೆ ನಮ್ಗಾಗೋದೇ ಇಲ್ಲ ಇದು ಅಂತ ಪುಕ್ಕಲು ಮಾಡ್ತಾನೆ. ನಾನಂತೂ 18 ಬಾರಿ ಯುದ್ಧ ಮಾಡಿ ಸೋತಿದ್ದೇನೆ, ಜರಾಸಂಧನ ಮುಗಿಸ್ಲಾಗದೆ ದ್ವಾರಕೆಗೆ ಹೋಗಿ ಕುಳಿತವನು. ನನ್ನ ಒಂದು ಕಿಂಗ್ಡಮ್ನ, ನನ್ನ ಒಂದು ಇದನ್ನೇ ನಾನು ಬದಲಾಯಿಸಿದ್ದೇನೆ. ಹಾಗಾಗಿ ಕ್ಯಾಪಿಟಲ್ನ, ಬೇರೆಲ್ಲ ರಾಜರನ್ನು ಸೋಲ್ಸ್ಬೋದು, ಜರಾಸಂಧನ ಮಾತೆ ಬೇರೆನಪ್ಪ ಅಂತ ಹೇಳ್ತಾನೆ. ಆಗ ನಿನಗಾದ್ರೆ ಭೀಮಾರ್ಜುನರಂತ ತಮ್ಮಂದ್ರಿದ್ದಾರಪ್ಪ, ನನಗೆ ಯಾರಿದ್ದಾರೆ ಅಂತ ಹಾಸ್ಯ ಮಾಡ್ತಾನೆ ಕೃಷ್ಣ. ಜರಾಸಂಧನನ್ನು ಸೋಲಿಸಿದ ಬಗೆ ಮೊದಲು ಯೋಚನೆ ಮಾಡು, ಆಮೇಲೆ ಬೇಕಾದ್ರೆ ನೀನು ರಾಜಸೂಯ ಯಾಗವನ್ನು ಮಾಡ್ಬೋದು ಅಂತ. ಆಗ ಬೇಡ ಅಂದಾಗ ಎಲ್ಲಾ ರಾಜರು ಜರಾಸಂಧನಿಗೆ ಹೆದರಿ ಬದುಕ್ತಾ ಇದ್ದಾರೆ, ಆದ್ರಿಂದ ಅಂತ ಹೇಳ್ತಾನೆ. ಜರಾಸಂಧ ವಧೋಪಾಯಶ್ಚಂತ್ಯಾಂತಾಂ ಭಾರತರ್ಷಭ ತಸ್ಮಿನ್ ಜತೆ ಜೀತಂ ಸರ್ವಂ ಕಾಲಂ ಪಾರ್ಥಿವಂ ಬಲಂ ಅಂತ ಮಹಾಭಾರತದ ಶ್ಲೋಕ ಹೇಳುತ್ತೆ. ಧರ್ಮರಾಜನ ಮುಂದೆ ಒಂದು ಭಯಾನಕವಾದ ಚಿತ್ರಣವನ್ನು ಕೊಟ್ಟು ಕೃಷ್ಣ ಅವನ ಪ್ರತಿಕ್ರಿಯೆಯನ್ನು ನೋಡ್ತಾ ನಗುತ್ತಾ ನಿಂತಿರ್ತಾನೆ. ಆಗ ಧರ್ಮರಾಜ ಭೀತನಾಗಿ ನುಡಿತಾನೆ, ಸಾಮ್ರಾಟ್ ಎನ್ನಿಸ್ಕೊಳಕ್ ಬೇಕಿದ್ರೆ ಎಲ್ಲಾ ರಾಜರನ್ನು ಗೆಲ್ಲಬೇಕು, ಆದ್ರೆ ಸಣ್ಣ ಪುಟ್ಟ ರಾಜರು ಸಾಮ್ರಾಟ್ ಆಗೋದು ಸಾಧ್ಯವಿಲ್ಲ. ಸಾಮ್ರಾಟ್ ಆಗುವಷ್ಟು ಬಲಿಷ್ಠ ನಾನಲ್ಲ. ಹಾಗಾದ್ರೆ
ನೀನೇ ಹೇಳ್ತಾ ಇದ್ದೀಯಾ ಜರಾಸಂಧನನ್ನು ಸೋಲ್ಸೋದು ಅಷ್ಟು ಸುಲಭ ಅಲ್ಲ, ಸಾಧ್ಯ ಅಲ್ಲ ಅಂತ. ನಾನು ಏನ್ ಮಾಡ್ಬೇಕೆಂದಿದ್ರು ಕೊನೆಯ ತೀರ್ಮಾನ ನಿನ್ನದೇ ಕೃಷ್ಣ. ಆದ್ದರಿಂದ ನನಗೆ ಈ ಕೆಲಸವೇ ಬೇಡ, ಬಿಟ್ಬಿಡು. ತಮ್ಮ ಮನೆಯಲ್ಲಿ ಎಲ್ಲರೂ ರಾಜರೇನೇವೆ, ಪ್ರಾಯ ಹಾಗೆ ಸಾಮ್ರಾಟ್ ಎನಿಸಿಕೊಳ್ಳುವುದು ನನ್ನ ಹಣೆಯಲ್ಲಿ ಬರೆದಿಲ್ಲ, ಬಿಟ್ಟುಬಿಡೋಣ ಅಂತಾನೆ. ನಿನ್ನ ಬೆಂಬಲವಿಲ್ಲದೆ ಜರಾಸಂಧನನ್ನು ಸೋಲ್ಸೋದು ನನ್ನ ಕನಸಿನಲ್ಲೂ ಯೋಚಿಸಿದ ಸಂಗತಿ. ಆದ್ದರಿಂದ ನಾನು ರಾಜಸೂಯಾಗ ಮಾಡುವ ಸನ್ನಾಹವನ್ನೇ ಕೈ ಬಿಡ್ತಾ ಇದ್ದೇನೆ ಅಂತಾನೆ. ಹೀಗೆ ಹೇಳಿದಾಗ ಭೀಮ ಎದ್ದು ನಿಂತು ನುಡಿತಾನೆ, ಕೃಷ್ಣೇನಯೋ ಮಯೀಂ ಬಲಂ ಜಯ ಪಾರ್ಥೆ ಧನುರ್ಧರೆ ಮಾಗಧಂ ಸಾಧಯಿಷ್ಯಾಮ ಇಷ್ಟಂ ತ್ರಯ ಇವಾಗ್ನಯ ಅಂತ ಹೇಳ್ತಾನೆ. ಅದು ಮಹಾಭಾರತದಲ್ಲಿ ಬರೋ ಶ್ಲೋಕ ಅದು. ಅಣ್ಣ, ರಾಜಸೂಯ ಯಾಗ ಮಾಡುವಾಗ ಕೆಲಸವನ್ನ ಕೈ ಬಿಡುವ ಅಗತ್ಯವಿಲ್ಲ. ಯಾಗ ಮಾಡಲು 3 ಅಗ್ನಿಗಳು ಬೇಕು. ಗಾರ್ಹ್ಯ ಪತ್ಯಾಗ್ನಿ, ಅವಹನೀಯ ಅನ್ವಾರ್ಹಾರ್ಯ ಪಚನ ಅಂತ ಹೇಳಿ. ಮಾಗಧವದ ರೂಪದ ಈ ಯಜ್ಞಕ್ಕೆ ನಾವೇ ಆ 3 ಅಗ್ನಿಗಳು, ಕೃಷ್ಣ, ನಾನು ಮತ್ತು ಅರ್ಜುನ. ಕೃಷ್ಣನ ಕಾರ್ಯನೀತಿ, ನನ್ನ ಬಲ, ಅರ್ಜುನನ ಜಯಶೀಲತೆ 3 ಜೊತೆಗೂಡಿದಾಗ ಜರಾಸಂಧ ಯಾವ ಲೆಕ್ಕ ನಮಗೆ ಅಂತ ಹೇಳ್ತಾನೆ. ಹೀಗೆ ಕೃಷ್ಣನ ಇಂಗಿತವನ್ನ ತಿಳಿದು ನುಡಿದವನು ಭೀಮಸೇನ ಒಬ್ಬನೇ. ಭೀಮಸೇನ ಕೃಷ್ಣನ ಮನಸ್ಸಿನಲ್ಲೂ ಅದೇ ಇರುತ್ತೆ. ಇಲ್ಲಿ ವೇದವ್ಯಾಸರು ಭೀಮನ ವ್ಯಕ್ತಿತ್ವವನ್ನು ಪರಿಚಯ ಮಾಡೋದಕ್ಕೋಸ್ಕರ ಈ ಒಂದು ರೋಚಕ ವಿಚಾರವನ್ನಿಡ್ತಾರೆ. ಧರ್ಮರಾಜನಿಗೆ, ಅರ್ಜುನಿಗೆ ಕೃಷ್ಣನ ಈ ಒಂದು ಇಂಗಿತ ಕಲ್ಪನೆಯೇ ಇರಲಿಲ್ಲ. ಅದರಿಂದ ಗೊತ್ತಾಗ್ಲಿ ಅಂತ ಹೇಳ್ದ. ಒಂದು ಕೆಲಸವನ್ನ ಸಾಧಿಸ್ಬೇಕಂದಿದ್ರೆ 3 ಸಂಗತಿಗಳು ಬೇಕು. ಒಂದು ನಯಃ ಅಂದ್ರೆ ನೀತಿ, ಕೃಷ್ಣನ ಮಾರ್ಗದರ್ಶನ, ನಾಯಕತ್ವ. ಇನ್ನೊಂದು ಬಲಂ, ನನ್ನಲ್ಲಿ ಬಲವಿದೆ, ದೇಹ ಬಲ, ಮನೋಬಲ, ಆತ್ಮಬಲ 3 ಇದೆ. ಜಯ ಪಾರ್ಥ, ಎಲ್ಲಿ ಪಾರ್ಥನಿರ್ತಾನೋ ಅಲ್ಲಿ ಜಯ ಶತಸಿದ್ಧ. ಇಲ್ಲಿ ಜಯ ಪಾರ್ಥನದ್ದು, ಅರ್ಜುನನದ್ದು. ಇದು ತಮ್ಮನ್ನು ಮುಂದಿಟ್ಟು ಕೆಲಸ ಸಾಧಿಸುವಂತ ರೀತಿ. ಕೃಷ್ಣನ ಜೊತೆ ಇರುವಷ್ಟು ಕಾಲ ಅರ್ಜುನನಿಗೆ ಎಂದಿಗೂ ಜಯವೇನವೇ, ಡೋಂಟ್ ವರಿ ಅಂತ ಹೇಳ್ತಾನೆ. ಭೀಮನಲ್ಲಾದರೂ ಸದಾ ಭಗವಂತನ ಸನ್ನಿಧಾನ. ಒಂದು ಕೆಲಸ ಕೈಗೂಡಲು ಭಗವಂತ ಅನುಗ್ರಹ ಇದ್ದೇ ಇರುತ್ತೆ. ಬಲ, ಪ್ರಯತ್ನ ಇವು 3 ಬೇಕು. ಇಲ್ಲಿ ಅರ್ಜುನ ಯುದ್ಧಾನಂತರ ಕಾಡುಕಳ್ಳರ ವಿರುದ್ಧ ಹೋರಾಡಿ ಸೋಲುವುದನ್ನು ಸ್ಮರಿಸಬಹುದು. ಅದನ್ನು ಆಮೇಲಿಂದ ಬರೋಣ. ಕುರುಕ್ಷೇತ್ರ ಆದ್ಮೇಲೆ ಕೇವಲ ಪುಂಡೂರಿಂದ ಸೋತೋಗ್ತಾನೆ ಅರ್ಜುನ. ಕೃಷ್ಣ ಇರಲ್ಲ. ಕೃಷ್ಣ ದೇಹತ್ಯಾಗ ಮಾಡಬೇಕು ಅಂತಿದ್ದಾಗ ಅದು ಬೇರೆನೇ ಕತೆ. ಅದು ಲಾಸ್ಟಲ್ಲಿ ನೋಡೋಣಂತೆ ಅದನ್ನ. ಹಾಗಾಗಿ ಆ ಒಂದು ಇದನ್ನ ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ ಆಗ್ಲಿ, ಅಶ್ವತ್ಥಾಮ ಬಿಟ್ಟ ನಾರಾಯಣಾಸ್ತ್ರದಿಂದ ಎಲ್ಲದರಿಂದಲೂ ಸೇವೆ ಮಾಡಿದ್ದು ಅರ್ಜುನನನ್ನ ಕೃಷ್ಣನೇ. ಕೃಷ್ಣ ಇಲ್ಲದೆ ಇದ್ರೆ ಸುಮಾರು 4 ಬಾರಿ 18 ದಿನದ ಯುದ್ಧದಲ್ಲಿ ಅರ್ಜುನ ಹೋಗ್ಬಿಡ್ಬೇಕಾಗಿತ್ತು. ಹೀಗೆ ಅರ್ಜುನನನ್ನ ಗೆಲ್ಸಕ್ಕೋಸ್ಕರವೇ ಕೃಷ್ಣ ನಿಂತಿದ್ದಾನೆ, ಏನ್ ಹೆದರ್ಕೋಬೇಡ ಅಂತ. ಭೀಮಸೇನನ ಮಾತನ್ನ ಪ್ರಶಂಸೆ ಮಾಡಿ ಕೃಷ್ಣ ಧರ್ಮರಾಜನನ್ನು ಸಂತೈಸ್ತಾನೆ. ಷಡಶೀತಿ ಸಮಾನೀತ ಅಂತ ಹೇಳಿ, ಅಂದ್ರೆ 86% ಮಂದಿ ರಾಜರನ್ನ ಸೆರೆಯಲ್ಲಿಟ್ಟಿದ್ದಾನೆ ಜರಾಸಂಧ. ಇನ್ನು 14 ಮಂದಿ ಬಾಕಿ. ಅದು ಮುಗಿದ್ರೆ ನರಮೇಧ ಮಾಡುವ ಪ್ರಯತ್ನ ಮಾಡಿದ್ದಾನೆ. ಆ ಕಾಲದಲ್ಲಿ ಇದ್ದದ್ದು ಕೇವಲ 100 ರಾಜಕುಮಾರರೇನೋ ಆ ತರ ಇರುವಂತದ್ದು. ಮಹಾಭಾರತದ ಈ ಹೇಳಿಕೆ ಸ್ವಲ್ಪ ಗೊಂದಲ ಮಾಡುತ್ತೆ. ಆದ್ರೆ ಇದಕ್ಕೆ 100 ಜನ ಅಂತ ಹೇಳುವಂಥದ್ದು ಇರೋಲ್ಲಿ 100 ಜನ ಇದ್ದಿದ್ದಲ್ಲ, ಅದು 86 ಜನನ ಹಿಡಿದಿಟ್ಟಿದ್ದಿರ್ಲಿಲ್ಲ, 86% ಹಿಡಿದಿದ್ದು. ಇದನ್ನೇ ಹೇಳಿದ್ ನಾನು, ಗುಹ್ಯ ಭಾಷೆ ಅಂತ. ಮಹಾಭಾರತ ಹೇಳೋದು 100 ಅಂತ ಹೇಳ್ಬಿಡುತ್ತೆ. ಅದಕ್ಕೆ ಅರ್ಥ ಬೇಕು ಅಂದ್ರೆ ನಮ್ಮ ಮಧ್ವಾಚಾರ್ಯರ ಒಂದು ತಾತ್ಪರ್ಯಕ್ಕೆ ನಾವು ಮೊರೆ ಹೋಗಬೇಕು. ಅಲ್ಲಿ ಮಧ್ವಾಚಾರ್ಯರು ಕ್ಲೀನ್ ಆಗಿ ಹೇಳಿದ್ದಾರೆ. ಆಚಾರ್ಯರು 100 ಅಂದ್ರೆ ಅದು 100% ಶೇಕಡ ಅಂತಪ್ಪ. ನೀನು ಹೇಳಿ ತಗೋಬೇಕಾಗಿರೋದು 86 ಜನನ್ನ ಅಂದ್ರೆ 86 ಅಲ್ಲ, 86% ತಗೋಬೇಕಾಗಿತ್ತು ಅಂತ ಹೇಳಿ ನಿರ್ಣಯದಲ್ಲಿ 22,800 ರಾಜಕುಮಾರರು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ನಂಬರ್ ಕೊಡ್ತಾರೆ. ಹಾಗಾದ್ಮೇಲೆ ಒಟ್ಟು ಸೇರಿದ ರಾಜಕುಮಾರರ ಸಂಖ್ಯೆ 22,800. 10 ಚಿಲ್ಲರೆ ಸಂಖ್ಯೆಯನ್ನು ಬಿಟ್ಟು ಮಹಾಭಾರತ ಶೇಕಡ 86 ಅಂತ ಹೇಳಿದೆ. ಈಗ ಎಲ್ಲ ಮಾತು ಸ್ವಲ್ಪ ಸರಿ ಹೋಗುತ್ತೆ. ಆಚಾರ್ಯ ಮಧ್ವರ ಒಂದು ವಿವರಣೆಯನ್ನು ನೋಡಿದ ಮೇಲೆ ಯಾವ ವಿರೋಧವೂ ಇಲ್ಲ. ಇಲ್ಲಿ ಶಾಸ್ತ್ರಗಳ ಸಮನ್ವಯ ರೀತಿ ಆಗಿದೆ. ಪ್ರಾಚೀನರ ಒಂದು ಸಮನ್ವಯದ ದಾರಿ. ಶಾಸ್ತ್ರದಲ್ಲಿ ಸಾಂಖ್ಯ, ಅಂಕೆಯಲ್ಲಿ ಆಧ್ಯಾತ್ಮ. ಇದ್ಯಾವುದನ್ನು ಮರಿಬಾರ್ದು ನಾವು. ಇಲ್ಲಿಂದ ಮುಂದೆ ಮಗಧ ದೇಶಕ್ಕೆ ಪ್ರಯಾಣ ಮಾಡ್ತಾರೆ 3 ಜನ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ದೊಡ್ಡ ಭೀಮಸೇನ ಚಿಂತನದ ಕಾರ್ಯವನ್ನ ವಿರಾಟ ಪರ್ವ ಮತ್ತೆ ಉದ್ಯೋಗ ಪರ್ವದಲ್ಲಿ ಬರುವಂತದ್ದನ್ನ ಉಪಸಂಹಾರ ಮಾಡೋಣಂತೆ. ಇಲ್ಲಿಂದ ಮುಂದೆ ಇದು ಉದ್ಯೋಗ ಪರ್ವದಲ್ಲಿ ಬರುವಂಥದ್ದು ಮೈನ್ಲಿ ಇದು. ಇಲ್ಲಿಂದ ಮುಂದೆ ನಾಳೆ ಮಗಧ ದೇಶಕ್ಕೆ ಹೋಗಿ ಭೀಮಸೇನ ಕೃಷ್ಣಾರ್ಜುನರು ಏನ್ ಮಾಡ್ತಾರೆ, ಜರಾಸಂಧನನ್ನ ಹೇಗೆ ಅಟ್ಯಾಕ್ ಮಾಡ್ತಾರೆ, ಏನಾಗತ್ತೆ ಅನ್ನೋದನ್ನ ನಾಳೆ ಸಿಕ್ಕಾಗ ನೋಡೋಣ. ಅಲ್ಲಿವರೆಗೂ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.